ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಈ ದುಂಬು ನಡೆದಿತ್ತಿನ ಕರ್ನಾಟಕ ಒಲಿಂಪಿಕ್ಸ್ ಗುಬ್ಬದ ಕೂಟನು ಈ ಸರ್ತಿ ಕರ್ನಾಟಕ ಕ್ರೀಡಾಕೂಟ 2025 ಪನ್ಪುಣ ಪುದರ್ಡ್ ಜನವರಿ 17 ಹಿಡಿದು 23 ಮುಟ್ಟ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆ ಹಿಡಿದು ಒಂದುಂಡು ಈ ಬಗೆಟ್ ಕುಳ್ಳಡ್ ಸಭೆ ನಡಪಾದೇರು ಕರ್ನಾಟಕ ಒಲಿಂಪಿಕ್ಸ್ ಕ್ರೀಡಾಕೂಟ ಅಂದು ನಡೆದಿತ್ತನೇನು ಈ ಸರ್ತಿರ್ದು ಕರ್ನಾಟಕ ಕ್ರೀಡಾಕೂಟ ಪನ್ಪುಣ ಪುದರ್ಡ್ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆ ಹಿಡಿದು ಒಂದಿರು ಜನವರಿ 17 ಹಿಡಿದು 23 ಮುಟ್ಟ ರಡ್ಡು ಜಿಲ್ಲೆ ಬೊಕ್ಕ ಬೆಂಗಳೂರು ರಡ್ಡು ಗುಬ್ಬದ ಕೂಟುಲೇನು ಅಟ್ಟಣೆ ಮಲ್ತದಂಡು ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆ ಬೊಕ್ಕ ಕರ್ನಾಟಕ ಒಲಿಂಪಿಕ್ಸ್ ಸಂಸ್ಥದ ನಿಲಿಟ್ಟು ರಡ್ಡು ಜಿಲ್ಲೆಲೇನ ಜಿಲ್ಲಾಡಳಿತ ಈ ಗೊಬ್ಬದ ಕೂಟ ನಡಪಾಂಡು ಈ ಬಗೆಟ್ ದುಂಬತ್ತ ಸಭೆಯನ್ನು ಕುಡ್ಲಡ ಗೊಬ್ಬದ ಕೂಟದ ಎದುಕೊನ್ನ ಸಮಿತಿ ಗುರ್ಕಾರ್ಯರು ಆದುಪುನ ವಿಧಾನಸಭಾ ಗುರ್ಕಾರ್ಯರು ಯುಟಿ ಖಾದರ್ ದುಂಬಾಳ್ತೆ ನಡಪಾಯರು ಜನವರಿ 17ಕ್ಕೆ ಕುಡ್ಲದ ಮಂಗಳ ಕ್ರೀಡಾಂಗಣಡು ಬಯ್ಯಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗೊಬ್ಬದ ಕೂಟ ಉದಿಪನ ಮಲ್ಪೆರೆಯ್ತದೆ ಜನವರಿ 23ಕ್ಕೆ ಒಡಿಪುಡು ಮುಗಿತರ ಲೇಸಿಡು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪಾಲ್ದೆ ತೊನ್ವಿರು ಒಡಿಪುಡು 10 ದಕ್ಷಿಣ ಕನ್ನಡ ಜಿಲ್ಲೆಡು 11 ಪಂತೋರು ನಡಪುಂಡು ಜಿಮ್ನಾಸ್ಟಿಕ್ ಬೊಕ್ಕ ರೈಫಲ್ ಶೂಟಿಂಗ್ ಪಂತ ಬೆಂಗಳೂರು ನಡಪೆರೆಂಡು ಈ ಗೊಬ್ಬದ ಕೂಟುಡು 25 ಪಂತೋಲು ನಡಪೆರೆಯ್ತದೆ 3247 ಜನ ಗೊಬ್ಬದಕ್ಲು ಪಾಲ್ದೆ ತೊನ್ವಿರು ಎಂದು ಸ್ಪೀಕರ್ ಖಾದರ್ ಫರೀದ್ ಮಾಹಿತಿ ಕೊರಿಯರು ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಗೊಬ್ಬು ಖಾತೆದ ದುಂಬುದ ಮಂತ್ರಿ ಅಭಯ ಚಂದ್ರ ಜೈನ್ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೆ ಮುಹಿಲನ್ ಒಡಿಪು ಜಿಲ್ಲಾಧಿಕಾರಿ ಪೊಲೀಸ್ ಅಧಿಕಾರಿಗಳು ಗೊಬ್ಬು ಇಲಾಖೆದ ಅಧಿಕಾರಿಗಳು ಸಭೆಟ್ ಪಾಲ್ಗೊಂಡಿರು. ಇದು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ. ಸುಮಾರು ಅಧಿಕಾರಿಗಳು ಮತ್ತು ಅಥ್ಲೆಟ್ಸ್ಗಳು ಕ್ರೀಡಾಪಟುಗಳು ಸೇರಿ 4,500ರಿಂದ 5,000 ಜನ ಇವತ್ತು ಮಂಗಳೂರಿನ ಈ ಒಂದು ಕ್ರೀಡಾಕೂಟದಲ್ಲಿ ಇವತ್ತು ಸಕ್ರಿಯವಾಗಿ ಭಾಗವಹಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಬೇಕಾದಂಥ ಎಲ್ಲ ಅರೇಂಜ್ಮೆಂಟ್ಗಳನ್ನು ಉಡುಪಿ ಮತ್ತು ನಮ್ಮ ರಾಜ್ಯ ಸರ್ಕಾರ ಸಹಾಯದೊಂದಿಗೆ ಉಡುಪಿ ಆಡಳಿತ ಮತ್ತು ಮಂಗಳೂರು ಜಿಲ್ಲಾ ಆಡಳಿತ ಅದರ ಜವಾಬ್ದಾರಿ ವಹಿಸಿಕೊಂಡು ಒಲಿಂಪಿಕ್ ಅಸೋಸಿಯೇಷನ್ ಆದೇಶಕ್ಕೆ ಅನುಗುಣ ಮತ್ತು ಕ್ರೀಡಾ ಇಲಾಖೆಯ ಆ ಸಹಕಾರದೊಂದಿಗೆ ಇವತ್ತು ಅದನ್ನು ವ್ಯವಸ್ಥೆ ಮಾಡಿರ್ತಾರೆ. ಮೊನ್ನೆ ಮುಖ್ಯಮಂತ್ರಿಗಳು 17ನೇ ತಾರೀಕಿಗೆ 5 ಗಂಟೆಗೆ ಇದನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಗವರ್ನರ್ ಕೂಡ ಈ ಒಂದು ನಮ್ಮ ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ಇನ್ನಿತರ ಸಚಿವರು, ನಮ್ಮ 2 ಜಿಲ್ಲೆ ಶಾಸಕ ಮಿತ್ರರು, ಸಂಸದರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ. ಅದರ ಜೊತೆಯಲ್ಲಿ ಅವತ್ತು ಸಂಜೆ ನಮ್ಮ ಪಿ ವಿ ಎಸ್ ಕಲಕುಂಜದ ಪರಿಸರದಿಂದ ಎಲ್ಲ ವಿದ್ಯಾರ್ಥಿಗಳು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಸಂಸ್ಕೃತಿಗಳು ಪರಂಪರೆ, ಅದು ಬಹುಶಃ ಬ್ಯಾರೆ ಅಕಾಡೆಮಿ, ತುಳು ಅಕಾಡೆಮಿ, ಕೊಂಕಣಿ ಅಕಾಡೆಮಿ, ಅರಭಾಷೆ ಅಕಾಡೆಮಿ ಹಾಗೂ ಬಹುಶಃ ನಮ್ಮ ಕೊಡವೆ ಅಕಾಡೆಮಿ ಇವರೆಲ್ಲ ಸೇರಿಕೊಂಡು ಅವರದೊಂದು ಕಲ್ಚರಲ್ ಒಂದು ಮೆರವಣಿಗೆ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆ ಬಿಂಬಿಸುವಂಥ ಒಂದು ಅತ್ಯಾಕರ್ಷಕ ಇವತ್ತು ಒಂದು ಮೆರವಣಿಗೆ ಇವತ್ತು ಇದೆ. ಅದರ ನಂತರ ಅಲ್ಲಿ ಮಾರ್ಚ್ ಪಾಸ್ಟ್ ಮತ್ತು ಅಧಿಕೃತವಾದ ಕಾರ್ಯಕ್ರಮವನ್ನು ಸಂಜೆ 5 ಗಂಟೆಗೆ ಉದ್ಘಾಟನೆ ಆಗಲಿಕ್ಕೆ ಇದೆ. ಪುತ್ತೂರು ಕಾಲೇಜು ಒಂಜಿತ ಸುರುತ ವರ್ಷದ PUC ಬರವು ಕಲ್ತೊಂದಿತ್ತಿನ ದೀಕ್ಷಿತ ಪಂಪ್ನಾಡು ಇಲ್ಲಡು ಜೀವೋದಿ ತಂದನ ಬೇಜಾರ್ತ ಸಂಗತಿ ಗುರುವಾರ ಬಯ್ಯಗ್ ನರಿಮುಗಿರಡು ನಡೆತದಂಡೆ. ಪುತ್ತೂರು ನರಿಮುಗಿರ್ ಕೂಡು ಮಾರ್ಗದ ಕೇಶವ ಜೋಗಿ ಪನ್ಪನಾರಿನ ಮಗಳು 17 ವರ್ಷದ ದೀಕ್ಷಿತ ಗುರುವಾರ ಬಯ್ಯಗ್ ಇಲ್ಲಡು ಜೀವೋದಿ ತಂದನ ಸಂಗತಿ ನಡೆತದಂಡೆ. ದೀಕ್ಷಿತ ಪುತ್ತೂರ್ದ ಸೈಂಟ್ ಫಿಲೋಮಿನ ಕಾಲೇಜಿಡು ಸುರುತ ವರ್ಷದ PUC ಬರವು ಕಲ್ತೊಂದಿತ್ತಲು ಕಾಲೇಜಿಗೆ ಪೋದು ಅಲ್ಪಡ್ದ ಬಯ್ಯಗ್ ಇಲ್ಲಡೆ ಬೈದಲು ಐಡ್ದು ಬೊಕ್ಕ ಇಲ್ಲಲ್ದ ಅದೆತ ಉಳೈ ಜೀವೋದಿ ತಂದನ ತಿರಿದು ಬೈದಿಂಡು. ಅಮ್ಮೇರು ಕೇಶವ, ಅಪ್ಪೆ ಪುಷ್ಪ ಬೊಕ್ಕ ಸೋದರ ದೀಕ್ಷಿತ ಇಂಚ ಮೂವೇರಿನ ದೀಕ್ಷಿತ ಅಗತ್ತದಳು. ಕನ್ನಡ, ಮಲಯಾಳಂ, ತಮಿಳು, ತೆಲುಗು, ಹಿಂದಿ ಸೇರಿನಂಚ ಬೇತೆ ಬೇತೆ ಭಾಷೆನ ಸಿನಿಮೊಲಿಗೆ 14 ಸಾರದಾತ್ ಪದ ಪಂತನ P ಜಯಚಂದ್ರನ್ ಗುರುವಾರ ರಾತ್ರಿ ತಿಳಿದೇರು ಅರೆಗೆ 8 ವರ್ಷ ಪ್ರಾಯ ಆದಿತ್ತಂಡು. ಕನ್ನಡ ಸಿನಿಮೊಲಿಗೆ ರಾಗರಸ ದಿಂಜಿದಿ ಪದಕ್ಲಿನಾರು ಪಂತೇರು. ಕನ್ನಡ, ಮಲಯಾಳಂ, ತಮಿಳು, ತೆಲುಗು, ಹಿಂದಿ ಸೇರಿನಂಚ ಬೇತೆ ಬೇತೆ ಭಾಷೆನ ಸಿನಿಮೊಲಿಗೆ 14 ಸಾರದಾತ್ ಪದ ಪಂತನ P ಜಯಚಂದ್ರನ್ ಗುರುವಾರ ರಾತ್ರಿ ತಿರಿಯರು ಅರೆಗೆ 8 ವರ್ಷ ಪ್ರಾಯ ಆದಿತ್ತಂಡು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಭೂಮಿ ತಾಯಾಣೆ ಇಷ್ಟ ಕಣೆ, ಚಂದ ಚಂದ ಗುಲಾಬಿ ತೋಟವೇ ಚಂದ, ಒಲವಿನ ಉಡುಗೊರೆ ಕೊಡಲೇನು, ರಕುತದಿ ಬರೆದೆನು ಇದ ನಾನು, ಮಂದಾರ ಪುಷ್ಪವು ನೀನು, ಇಂಚಿತ್ತಿ ಸ್ವರ ರಾಗದ ಮನಸ್ಸು ಗುಲ್ಲಾಸದ ಪದಕ್ಲೇನು ಕನ್ನಡ ಸಿನಿಮೊಲೆಗು ಪಂತನ P ಜಯಚಂದ್ರನ್ ಗುರುವಾರ ಕೇರಳ ತ್ರಿಶೂರ್ದ ಆಸ್ಪತ್ರೆಡು ಕರೆದು ಪೋಯಿರು. ಕ್ಯಾನ್ಸರ್ ಸೀಕಡು ತೀರ್ನ ಆರೆಗೆ 8 ವರ್ಷ ಪ್ರಾಯ ಆದಿತ್ತಂಡು. ಕನ್ನಡ, ಮಲಯಾಳಂ, ತಮಿಳು, ತೆಲುಗು, ಹಿಂದಿ ಸೇರ್ದು 14 ಸಾರದಾತ್ ಪದಕ್ಲೇನು ಬೇತೆ ಬೇತೆ ಸಿನಿಮೊಲೆಗೆ ಪಂತೇರು. 1958 ஒரு முலைப்பூ பண்புன பத பண்டது சினிமா ರಂಗಗು ಪಜ್ಜದಿನ ಜಯಚಂದ್ರನ್
1988 ರಾಷ್ಟ್ರ ಪ್ರಶಸ್ತಿ 5 ಸರ್ತಿ ಕೇರಳ 2 ಸರ್ತಿ ತಮಿಳುನಾಡು ರಾಜ್ಯ ಪ್ರಶಸ್ತಿಗೆ ಸಂದಿದ್ದೇರು. 2027 ಮಲಯಾಳಂ ಸಿನಿಮಾ ರಂಗದ ಮಿತ್ತ ಮಟ್ಟದ ಜೆಸಿ ಡೇನಿಯಲ್ ಪ್ರಶಸ್ತಿ ಪಡೆದಿದ್ದೇರು. ಡ್ರಗ್ಸ್ ಫ್ರೀ ಕುಡ್ಲ ಅಭಿಯಾನ ನಡೆಸುತ್ತಿದ್ದು ಕುಡ್ಲ ಸಿಸಿಬಿ ಪೊಲೀಸರು ನಡಪಾಯಿನ ಮುಖ್ಯ ಕಾರ್ಯಾಚರಣೆ ಗೋವರ್ದ ಕುಡ್ಲಗ್ ಬೊಕ್ಕ ಕೇರಳಗೂ ಅಮಲು ವಸ್ತುವಿನ ಸಾಗವೊಂದಿತ್ತಿನ ಆರೋಪಿ ಊರಿನ ಪತ್ತದು 73 ಲಕ್ಷ ರೂಪಾಯಿ ಬಿಲೆತ್ತ ಗಾಂಜಾ ಬೊಕ್ಕ ಬಾಕಿ ಸೊತ್ತುಲಿನ ಸ್ವಾಧೀನೋಗ್ದಿ ತೊಂದೇರು. ಡ್ರಗ್ಸ್ ಫ್ರೀ ಕುಡ್ಲ ಅಭಿಯಾನೋಡು ಕುಡ್ಲದ ಸಿಸಿಬಿ ಪೊಲೀಸರು ಮುಖ್ಯ ಒಂಜಿ ಕಾರ್ಯಾಚರಣೆ ನಡಪಾದು ಗೋವರ್ದ ಕುಡ್ಲಗ್ ಬೊಕ್ಕ ಕೇರಳಗೂ ಅಮಲು ಸೊತ್ತುಲಿನ ಒದಗಾವೊಂದಿತ್ತಿನ ಆರೋಪಿ ಊರಿನ ಪತ್ತದೇರು. ಆಯರ್ದು 73 ಲಕ್ಷ ರೂಪಾಯಿ ಬಿಲೆತ್ತ ಹೈಡ್ರೋವಿಡ್ ಗಾಂಜಾ ಬೊಕ್ಕ ಬೇತೆ ಸೊತ್ತುಲಿನ ಸ್ವಾಧೀನೋಗ್ದಿ ತೊಂದೇರು. ಕೇರಳ ಕೋಝಿಕೋಡ್ ಜಿಲ್ಲೆದ ಕಂದಲಾಡ್ ಗ್ರಾಮದ ಕುನ್ನು ಹೌಸ್ದ ಶಮೀರ್ ಪಿಕೆ ಆರೋಪಿ ಆದುಲ್ಲೆ ನಿಘಂಟದ ಮಾಹಿತಿದ ಮಿತ್ತು ಕುಡ್ಲದ ಸಿಸಿಬಿ ಪೊಲೀಸರು ಮುಲ್ಕಿ ಬಪ್ಪನಾಡ್ ಕೈತಲು ರಾಷ್ಟ್ರೀಯ ರಾಜಮಾರ್ಗೋಡು ಬರೊಂದಿತ್ತಿನ ಕಾರನ್ನು ತಡೆತದು ತನಿಖೆ ಮಲ್ಪುನಗ ಐಟ್ ಹೈಡ್ರೋವಿಡ್ ಗಾಂಜಾ ಐತಂಡು. ಆಯರ್ದು 73 ಲಕ್ಷ ರೂಪಾಯಿ ಬಿಲೆತ 738 ಗ್ರಾಂ ಗಾಂಜಾ ಕೇರಳ ರಿಜಿಸ್ಟರ್ದ ಕೆಂಪು ಬಣ್ಣದ ಹ್ಯುಂಡೈ ಕಂಪನಿದ ಕಾರು ಬೊಕ ಮೊಬೈಲ್ ಫೋನ್ ಸೇರಿದು ಒಟ್ಟು 8,10,00,000 ರೂಪಾಯಿ ಬಿಲೆತ್ತ ಸೊತ್ತುಲೆನ್ನು ಸ್ವಾಧೀನ ಮಲ್ತೊಂದೇರು. ಈ ಬಗೆಟ್ ಮುಲ್ಕಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರು. ಈ ಗಾಂಜನು ಪಿದೈ ದೇಶದ ಕನತದನಿಂದ ಸುರೂತ ತನಿಖೆ ತೆರೆದು ಬೈದಂಡು ಸಿಸಿಬಿ ಘಟಕದ ಎಸಿಪಿ ಮನೋಜ್ ಕುಮಾರ್ ನಾಯ್ಕ್ ದುಂಬಾಳ್ತಿಡ್ ನಡತ್ನ ಕಾರ್ಯಾಚರಣೆ ಪೊಲೀಸ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಎಚ್ಎಂ ಎಸ್ಐ ಶರಣಪ್ಪ ಭಂಡಾರಿ ಬೊಕ ಕೂಟ ಪಾಲ್ದೆತುಂಡು. ಕಾಪುದ ಪೊಸ ಮಾರಿಗುಡಿ ದೇವಸ್ಥಾನದ ಪ್ರತಿಷ್ಠ ಬ್ರಹ್ಮ ಕಲಶಗು ಬರಿಯರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಬೊಕ ಮುಜರಾಯಿ ಇಲಾಖೆದ ಮಂತ್ರಿ ರಾಮಲಿಂಗಾರೆಡ್ಡಿಯರಿಗೆ ಕ್ಷೇತ್ರದ ಅಭಿವೃದ್ಧಿ ಸಮಿತಿದಕ್ಲು ಹೇಳಿಕೆ ಕೊಡ್ತೇರೆ. ಉಡುಪಿ ಜಿಲ್ಲೆ ಕಾಪುದ ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ರಭಸೋಡು ನಡೆಸುತ್ತಿದ್ದು ಪ್ರತಿಷ್ಠಾ ಬ್ರಹ್ಮಕಲಶ ನಡಪಾಯರ ಸಜ್ಜಾತಂಡು. ಪ್ರತಿಷ್ಠಾ ಬ್ರಹ್ಮಕಲಶಗೂ ಬರೋಡೊಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಬೊಕ ಮುಜರಾಯಿ ಮಂತ್ರಿ ರಾಮಲಿಂಗಾರೆಡ್ಡಿಯರಿಗೆ ಹೇಳಿಕೆ ಕೊಡ್ತೇರೆ. ಕಾಪದ ಶಾಸಕರು ಬೊಕ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಕಾರ್ಯಗುರು ಕಾರ್ಯರು ಗುರುಮೆ ಸುರೇಶ್ ಶೆಟ್ಟಿ ದುಂಬಾಳ್ತಿಡು ಮಂತ್ರಿರಿನ ಪಾತಿರಪಾದು ದೇವಸ್ಥಾನದ ಜೀರ್ಣೋದ್ಧಾರ ಬೊಕ ಅಭಿವೃದ್ಧಿಗೆ ಇಲಾಖೆ ಬೊಕ ಸರ್ಕಾರದ್ದು ಅನುದಾನ ಒದಗಾವನಂಚ ಭಿನ್ನಾಯ್ತೊಂದೇರು. ದೇವಸ್ಥಾನ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ಕೆ ವಾಸುದೇವ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ನಡಿಕೆರೆ ರತ್ನಾಕರ ಶೆಟ್ಟಿ, ಅಭಿವೃದ್ಧಿ ಸಮಿತಿ ಮರ್ಯಾದೆ ಗುರುಕಾರ್ಯರು ಬೊಕ ದುಂಬುದ ಶಾಸಕರು ಲಾಲಾಜಿ ಆರ್ ಮೆಂಡನ್, ಸಮಿತಿ ಒತ್ತು ಗುರುಕಾರ್ಯರು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಈ ಪೊರ್ತುಡಿತ್ತೇರು. ವಾಮಂಜುರುಡು ಗುಜರಿ ಅಂಗಡಿ ಒಂಜಿಟ್ಟು ತತ್ತದು ಗುಂಡು ಬೂರ್ದು ಜವನೆವರಿಯಾಗ ಪೆಟ್ಟಾದು ಆಸ್ಪತ್ರೆ ಸೇರಿನ ಕೇಸು ಇತ್ತೆ ಬೇತನೆ ತಿರುಗಸ ಪಡೆತಂಡೆ. ಈ ಬಗೆಟ್ ಕುಡ್ಲದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಕುಡ್ಲಡು ಸುದ್ದಿಕೂಟುಡು ವಿವರ ಕೊಡ್ತೇರೆ. ಕುಡ್ಲನಗರ ಪೊಲೀಸ್ ಕಮಿಷನರ್ ಕುಡ್ಲಡು ಸುದ್ದಿಕೂಟುಡು ಪಾತಿರ್ದು ವಾಮಂಜುರ್ದ ಗುಜರಿ ಅಂಗಡಿ ಒಂಜಿಟ್ಟು ತತ್ತದು ಗುಂಡು ಬೂರ್ದು ಜವನೆವರಿ ಆಸ್ಪತ್ರೆ ಸೇರಿನ ಕೇಸು ಇತ್ತೆ ಬೇತನೆ ಸ್ವಲ್ಪ ಪಡೆತಂಡೆ. ಅಸಲಿಗೆ ಒಂದು ಅಂಗಡಿ ಯಜಮಾನನ ಕೈಡ್ದು ಪರಮೋಸ ಗುಂಡು ಬೂರ್ದಿತ್ತದು ಪಿಸ್ತೂಲ್ ಕತೆ ಮುಚ್ಚಿದು ಪಾಡ್ಯರೆ ಮಿಸ್ ಫೈರ್ ಕತೆ ಮುಡಿತಿருந்து ಗೊತ್ತಾತನಂದು ಪಂಡೇರು. ಕೇಸನ್ನು ಮುಚ್ಚಿದು ಪಾಡ್ಯರೆ ಗುಂಡುದ ಪೆಟ್ಟದಿಂದ ಸಫ್ವಾನ್ ಸುಳ್ಳು ಕತೆ ಬಂತೆ. ಕೇಸ್ದ ಬಗೆಟ್ ತನಿಖೆ ನಡಪಾನಗ ಸತ್ಯಾಂಶ ಪಿದೈ ಬೈದಂಡು ಬದ್ರುದ್ದೀನ್ ಬಂಧನ ಮಲ್ತದನಿಂದು ಅರ್ಪಂಡೇರು. ಬದ್ರುದ್ದೀನ್ ಪನ್ಪನಾರಿನ ಗುಜರಿ ಅಂಗಡಿ ಈ ಸಂಗತಿ ನಡತದಿತ್ತದು ಬದ್ರುದ್ದೀನ್ನ ಕೈಟೆ ಪಿಸ್ತೂಲ್ ಉಡ್ದು ತತ್ತದು ಗುಂಡು ಬೂರ್ದುಂಡು. ಗುಂಡು ಕೈತಲಿ ಇತ್ತನ ಪ್ರಿಂಟರ್ಗೆ ತಾಗದು ಸಫ್ವಾನ್ ಬಂಜಿಗೆ ಪೊಗುದಿತ್ತನು. ಈ ಪಿಸ್ತೂಲು ಲೈಸೆನ್ಸ್ ಇಜ್ಜಂದಿನ ಕಂಟ್ರಿ ಮೇಡ್ ಪಿಸ್ತೂಲು ಆಯ್ನಿಡ್ದವರ ಮುಚ್ಚಿದ ಪಾಡ್ಯರೆ ಸುಳ್ಳು ಪಂಡದಿತ್ತೇರು. ಪಿಸ್ತೂಲು ಭಾಸ್ಕರ್ ಪನ್ಪನಾರೆಗೆ ಸೇರ್ದನ ಅಂದು ಪನಿಯರೆ ಭಾಸ್ಕರ್ರೆಗೆ ಒತ್ತಡ ಪಾಡ್ದಿತ್ತನು ಪನ್ಪುಣ ಗುಟ್ಟುಲ ಪಿದೈ ಬೈದನು. ಬದ್ರುದ್ದೀನ್ ರೌಡಿ ಶೀಟರ್ ಆದಿತ್ತದು ವರ್ಷೊಡ್ದುಂಬು ಕೇರಳದ ಒರಿಯಡ್ದು ಕಂಟ್ರಿ ಮೇಡ್ ಪಿಸ್ತೂಲ್ದೆ ತೊಂದೆ. ಸಫ್ವಾನ್ನ ಸಂಘಟನೆ ಒಂಜೆಟಿ ಇತ್ತದು ಇರುವೇರ್ಲ ಕೇಸನ್ನು ಮುಚ್ಚಿದು ಪಾಡ್ಯರೆ ಪ್ರಯತ್ನ ಮಲ್ತದಿருந்து ಪೊಲೀಸ್ ಕಮಿಷನರ್ ತಿಳಿಪಾದಿರು. ಕೆಲವು CCTV ಫುಟೇಜ್ ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಮ್ಗೆ ಗೊತ್ತಾಯಿತು ದಟ್ ಈ ವೆಪನ್ ನನ್ನ ಬದ್ರುದಿಂದು ಆ್ಯಂಡ್ ಆವಾಗ ಮಧ್ಯಾಹ್ನ ಇವರು ಈ ಅವ್ರ ಕೈಯಿಂದ ಈ ಫೈರ್ ಆಗಿ ವಿಕ್ಟಿಮ್ ಸಫಾನನ್ನು ಹೊಟ್ಟೆಗಿದ್ದು ವೆಪನ್ ಎಂಟ್ರಿ ಆಯಿತು. ಎರಡನೇದು ಅವರು ಈ ಸಮಯದಲ್ಲಿ ನಮಗೆ ಇನ್ನೊಮ್ಮೆ ಸರಿಯನ್ನು ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ದಟ್ ಈ ವೆಪನ್ ಒಬ್ಬ ಭಾಸ್ಕರ್ ಅವರದು. ಭಾಸ್ಕರ್ ಬೈ ಮಿಸ್ಟೇಕಲ್ಲಿ ಟೇಬಲ್ನಲ್ಲಿ ಬಿಟ್ಟು ಹೋಗಿದ್ದರು. ಸೊ ಈ ಭಾಸ್ಕರ್ ಮೂಲತಃ ಬಜ್ಪೆ ಅವರು. ಅವ್ರಿಗೆ ನಾವು ಇದು ನಮ್ಮ ಇಂಟ್ರೋಗೇಷನ್ ಮಾಡುವಾಗ ಅವರು ನಮ್ಮಲ್ಲಿ ಹೇಳಿದ್ರು ಇಲ್ಲ ನಮಗೆ ಈ ರೀತಿ ಹೇಳಲಿಕ್ಕೆ ಅವರು ಫೋರ್ಸ್ ಮಾಡಿದರು, ಬಟ್ ಆದರೆ ಈ ವೆಪನ್ ನಂದು ಇಲ್ಲ. ನಂತರ ನಾವು ಬದ್ರುದ್ದೀನ್ಗೆ ನಾವು ನಮ್ಮ ಕಸ್ಟಡಿಗೆ ತಗೊಂಡು ಇಂಟ್ರೋಗೇಟ್ ಮಾಡಿದ್ದೀವಿ. ಆವಾಗ ಅವರು ಒಪ್ಕೊಂಡಿದ್ದಾರೆ ದಟ್ ಈ ವೆಪನ್ ಇವರಿಗೆ ಸುಮಾರು ಒಂದು ದಿವಸ ಹಿಂದೆ ಒಬ್ಬ ಇಮ್ರಾನ್ ಅಂತವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಮಧ್ಯಾಹ್ನ ಈ ರೀತಿ ಇನ್ಸಿಡೆಂಟ್ ಆಗಿದೆ. ಈ ವೆಪನ್ ಅನ್ಲೈಸೆನ್ಸ್ ವೆಪನ್ ಕಂಟ್ರಿ ಮೇಡ್ ಪಿಸ್ಟಲ್ ಇದು. ಆ್ಯಂಡ್ ಇವರಿಗೆ ಕೆಲವು ದಿವಸ ಹಿಂದೆ ಇಮ್ರಾನ್ಗೆ
ಒಬ್ಬ ಕೇರಳನ ಮೂಲತಃ ಅವರನ್ನು ಕೊಟ್ಟಿದ್ದಾರೆ. ನಮ್ಮ ತಂಡ ಅವರಿಗೆ ಕೂಡ ಈಗ ಇಡಿಗೆ ಹೋಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ವಾಮಂಜೂರು ಸ್ಟೇಷನಲ್ಲಿ ಒಂದು ಆರ್ಮ್ಸ್ ಆ್ಯಕ್ಟ್ ಮತ್ತು ಗ್ರೀವಿಯಸ್ ಇಂಜರಿ ಒಂದು ಸೆಕ್ಷನ್ ಆಗಿ ಕೇಸ್ದು ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಮತ್ತು ಬದರುದ್ದೀನ್ಗೆ ಈಗಾಗಲೇ ಈ ಕೇಸ್ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಕಿರಣ ಕೇಸ್ ಒಂಜಕ್ಕೆ ಸಂಬಂಧಪಟ್ಟದು ಆಜಿನ ಸತ್ರ ಕೋರ್ಟ್ಗೂ ಹಾಜರಿ ಆವಡಿತ್ತಿನ ಸಾಕ್ಷಿದಾರನು ಮುಲ್ಕಿ ಪೊಲೀಸರು ತನಿಖೆ ನಡಪವನ ಕಾರಣಡು ಸಾಧಿ ತಪ್ಪಾದಿருந்து ಸಾಕ್ಷಿದಾರರು ಕಾರಣದ ಉಮರ್ ಫಾರೂಕ್ ಬುಕ್ಕ ಮೊಹಮ್ಮದ್ ಮುಸ್ತಾಫಾ ದೂರ್ದೇರು. ಕಿರಣ ಕೇಸ್ ಒಂಜಿದ ಸಾಕ್ಷಿದಾರರು ಮುಲ್ಕಿ ಕಾರ್ನಾಡದ ಉಮರ್ ಫಾರೂಕ್ ಬುಕ್ಕ ಮೊಹಮ್ಮದ್ ಮುಸ್ತಫಾ ಸುದ್ದಿಕೂಟುಡು ಪಾತಿರ್ದು ಕಿರಣ ಕೇಸ್ ಒಂಜಿಗೆ ಸಂಬಂಧಪಟ್ಟದ ಆಜನೆ ಸತ್ರ ಕೋರ್ಟ್ಗೂ ಹಾಜರಿ ಆವಡಿತಿನ ಸಾಕ್ಷಿದಾರನು ಮುಲ್ಕಿ ಪೊಲೀಸರು ತನಿಖೆ ನಡಪವನ ಕಾರಣಡು ಸಾಧಿ ತಪ್ಪಾದಿರು. ಮುಲ್ಕಿದ ಈ ಪೊಲೀಸರಿನ ಮಿತ್ತು ಗೃಹ ಮಂತ್ರಿಯರಿಗೆ ಬುಕ್ಕ ಕುಡ್ಲದ ಪೊಲೀಸ್ ಕಮಿಷನರಿಗೆ ದೂರು ಕೊರಪ ಅಂದ ಪಂಡೇರು. ಕುಡ್ಲದ ಆಜನೆ ಸತ್ರ ಕೋರ್ಟುಡು ಪಾಡದನ ಕೇಸ್ದ ಸಾಕ್ಷಿದಾರರದಿತ್ತದು ಜನವರಿ ಆಜಿಗೆ ಕೋರ್ಟುಡು ಹಾಜಿರಾದ ಸಾಕ್ಷಿ ಪನೋಡು ಒಂದು ಸಮನ್ಸ್ ಜಾರಿ ಮಲ್ತದಿತ್ತದು. ಐತಂಚ ಕೋರ್ಟ್ಗೂ ಮುಟ್ಟುನಗ ಹೊರೊಡದೊರನೆ 4 ಜನ ಪೊಲೀಸರು ಸುತ್ತು ಉಂತುದು ಬತ್ತನ ರಿಕ್ಷೋಡೆ ಕುಲ್ಲಾದು ಐಡ್ದ ಬೊಕ್ಕ ಪೊಲೀಸ್ ಜೀಪುಡು ಕುಲ್ಲಾದು ಕೋರ್ಟ್ದ ಕರ್ತವ್ಯ ಮುಗಿನೆಡ್ದು ಬೊಕ್ಕ ಬುಡುಗಡೆ ಮಲ್ತದಿருந்து ಉಮರ್ ಫಾರೂಕ್ ಬೊಕ್ಕ ಮೊಹಮ್ಮದ್ ಮುಸ್ತಾಫಾ ದೂರ್ದೇರು. ನಮಗೆ ದಿನಾಂಕ 28 ತಾರೀಕಿಗೆ ಒಂದು ಸಮನ್ಸ್ ಬಂದಿತ್ತು ಕೋರ್ಟಿಂದ. ಏನಪ್ಪ ಅಂದರೆ 6 ತಾರೀಕಿಗೆ ನೀವು ಒಂದು ಕೇಸಲ್ಲಿ ಸಾಕ್ಷಿ ಹೇಳಲಿಕ್ಕೆ ಕೋರ್ಟಿಗೆ ಬರಬೇಕಂದಿತ್ತು, ಮಂಗಳೂರು ಕೋರ್ಟಿಗೆ. ಹಾಗೆ ನಾವು 6 ತಾರೀಕಿಗೆ ಬಸ್ಸಲ್ಲಿ ಹೋಗಿ ಕೋರ್ಟ್ ಅಲ್ಲಿ ಇಳಿಯುವಾಗ ಅಲ್ಲಿಂದ ರಿಕ್ಷಾದಲ್ಲಿ ಹೋಗಿ ಕೋರ್ಟಿನ ಆವರಣದಲ್ಲಿ ಹೋಗುವಾಗ ಅಲ್ಲಿ ಕೋರ್ಟ್ ಆವರಣದ ಹೊರಗಡೆ ಮುಲ್ಕಿ ಪೊಲೀಸರಾದಂಥ SI ಮತ್ತು ಮಹೇಶ್ ಎಂಬುವರು ನಮ್ಮನ್ನು ತಡೆದು ನಿಲ್ಲಿಸಿ ಸಾಕ್ಷಿ ಹೇಳದಂಗೆ ತಡೆದು ನಿಲ್ಲಿಸಿ ನಮ್ಮನ್ನು ಅದೇ ರಿಕ್ಷಾದಲ್ಲಿ ಕೂರಿಸಿ ಕೊಂಡೋಗಿ ಒಂದು 50 ಅಡಿ ಮುಂದೆ ಹೋಗಿ ಜೀಪಲ್ಲಿ ಕೂರಿಸಿ ಈ ಮಂಗಳೂರು ಪೇಟೆ ತಿರುಗಿಸಿ ಕೊಂಡೋಗಿ ಬರ್ಕೆ ಸ್ಟೇಷನಲ್ಲಿ ಕೂರಿಸಿದ್ದಾರೆ. ಎಷ್ಟವರೆಗೆ ಅಂದರೆ ನ್ಯಾಯಾಲಯದ ಅವಧಿ ಮುಗಿಯುವ ತನಕ 11 ಗಂಟೆಯಿಂದ 2:30 ಗಂಟೆ ತನಕ ನಮ್ಮನ್ನು ಅಲ್ಲೇ ಸ್ಟೇಷನಲ್ಲಿ ಕೂರಿಸಿ ನ್ಯಾಯಾಲಯದ ಅವಧಿ ಮುಗಿದ ಕೂಡಲೇ ನಮ್ಮನ್ನು ಕರ್ಕೊಂಡು ಬಂದು ಅಲ್ಲಿ ಲೇಡಿ ಸರ್ಕಲಲ್ಲಿ ಇಳಿಸಿ ಇನ್ನು ನೀವು ಹೋಗಿ ಅಂತ ಹೇಳಿ ಅಲ್ಲಿ ಬಿಟ್ಬಿಟ್ಟು ದಿನಾಂಕ 5/6/2020 ನಡೆದಂಥ ಮುಲ್ಕಿ HDFC ಬ್ಯಾಂಕಿನ ಮುಂದುಗಡೆ ಒಂದು ಕೊಲೆ ನಡೆದಾದರೂ ನಾವು ಪ್ರತ್ಯಕ್ಷ ಸಾಕ್ಷಿಗಳಲ್ಲ. ನಾವೊಂದು ಸ್ಥಳ ಮಾಜರಿಗೆ ಪೊಲೀಸ್ನವರು ಒಂದು 8 ಗಂಟೆ ಹೊತ್ತಿಗೆ ಎಲ್ಲರೂ ಇಣಿಗೆ ನೋಡ್ತಿದ್ರು. ನಾವು ಹೋಗಿ ಇಣಿಗೆ ನೋಡುವಾಗ ಪೊಲೀಸ್ನವರು ಬಂದು ನಮ್ಮ ಹತ್ರ ಹೇಳಿದ್ರು, ಒಂದು ಸ್ಥಳ ಮಾಜರು ಮಾಡ್ತಿದ್ದೇವೆ ನಾವು, ನೀವೊಂದು ನಮಗೆ ಸ್ವಲ್ಪ ಸಹಕಾರ ಕೊಡಿ. ನಾವು ಯಾರೂ ಒಪ್ಕೊಂಡಿಲ್ಲ. ಆವಾಗ ನಾನು ಇವರ ಹತ್ರ ಅವರ ಕೆಲಸ ಸರಳವಾಗಿ ಅಂದ್ಬಿಟ್ಟು ನಾವಿಬ್ಬರು ಅದಕ್ಕೆ ಸೈನ್ ಹಾಕಿದ್ದೇವೆ. ಬೆಳ್ತಂಗಡಿ ತಾಲೂಕುದ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರಡು ಪ್ರತಿಯೊಂಜಿ ಐತಾರ ಬೊಕ್ಕ ತಿಂಗುಲ್ದ ಸಂಕಷ್ಟಿದಾನಿ ಕಾಂಡೆ ಎಣ್ಮಗಂಟಿಡ್ದು ಮಧ್ಯಾಹ್ನ 2 ಮುಟ್ಟ ಭಜನಾ ಸೇವೆ ನಡೆತುಂಡು. ತುಳುನಾಡು ಬೇತೆ ಬೇತೆ ಕಡೆಡು ಪುದರ್ಪೋಯ್ ಗಣಪತಿ ದೇವರಿನ ದೇವಸ್ಥಾನ ಇತ್ತದು ರಾಜ್ಯ ಪರ ರಾಜ್ಯಲಿಡದ್ಲ ಭಕ್ತಿರು ಬತ್ತೊಂದು ತನುಕುಲಿನ ಇಷ್ಟಾರ್ಥ ಸಿದ್ಧಿ ಮಲ್ತೊಂದುಲೇರು. ಗಣಪತಿ ದೇವರಿನ ಬಯಲು ದೇವಸ್ಥಾನ ಪಂಡದು ಮಲ್ಲಪುದರ್ ಪಡೆತ್ನ ಬೆಳ್ತಂಗಡಿ ತಾಲೂಕುದ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರಡು ಐತಾರೊಡದು ಐತಾರ ಬುಕ್ಕ ತಿಂಗೊಲ್ದ ಸಂಕಷ್ಟ ಚೌತಿದ ದಿನ ಕಾಂಡೆ 8 ಗಂಟೆಡ್ದು ಮಧ್ಯಾಹ್ನ 2 ಗಂಟೆ ಮುಟ್ಟ ಭಜನಾ ಸೇವೆ ನಡೆತುಂಡು. ಭಜನಾ ಸೇವೆ ಮಲ್ಪನಕ್ಲು ಪುರುಷೋತ್ತಮ ಐ ಪನ್ಪನಾರಿನ ಮೊಬೈಲ್ ಫೋನ್ ನಂಬರ್ 7892 ವಿಚಾರಿ ಪೊಲಿಂದು ಪ್ರಕಟಣೆ ತಿರುಪಾದಿರು. ದೇವೇರ್ನ ಇಂಬುಗಾದ ಭಜನೆ ಎಡ್ಡೆ ಮಾರ್ಗಂದು ಶ್ರೀಧಾಮ ಮಾಣಿದ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಪಂತೇರು. ಪಾವೂರು ದೇವಂದ ಬೆಟ್ಟ ಇನೋಳಿದ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು 48 ದಿನದ ಸಂಧ್ಯಾ ಭಜನೆ ಉದಿಪ್ಪನ ಮಲ್ತದ ಆಶೀರ್ವಚನ ಕೊರೆಯರು. ಉಳ್ಳಾಲ ತಾಲೂಕು ಪಾವೂರು ದೇವಂದ ಬೆಟ್ಟ ಇನೋಳಿದ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಜನವರಿ 8 ಫೆಬ್ರವರಿ 27 ಮುಟ್ಟ 48 ದಿನದ ಸಂಧ್ಯಾ ಭಜನೆ ದೀವಂದಿರು. ಶ್ರೀಧಾಮ ಮಾಣಿಲ್ದ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ತುಡರಬೊಳ್ಪು ಪೊತ್ತಾದು ಭಜನೆ ಪಂಡದು ಒಂಜಿ ಮಂಡಲ ಕಾಲದ ಬಯ್ಯದ ಭಜನಾ ಕಾರ್ಯಕ್ರಮ ಉದಿಪನ ಮಲ್ತೇರು. ಕುಡ್ಲದ VK ಗ್ರೂಪ್ ಯಜಮಾನಿರು ವಿಠಲ ಕುಲಾಲ್, ಡಾಕ್ಟರ್ ಮಯೂರ್ ರೈ ಕೊಪ್ಪರಿಗೆ ಬಿನ್ನೆರಾದು ಪಾಲ್ದೆತೊಂಡಿರು. ದೇವಸ್ಥಾನದ ಆಡಳಿತ ಮುಕ್ತೇಸರು ಚಂದ್ರಹಾಸ ಪೂಂಜ ಕೆಲ್ಲೂರು ಗುತ್ತು, ಸಂಧ್ಯಾ ಭಜನಾ ಸಮಿತಿ ಮರ್ಯಾದಿ ಗುರುಕಾರ್ಯರು ಸತೀಶ್ ಶೆಟ್ಟಿ ಇನೋಳಿ ಬೂಡು, ಶ್ರೀನಿವಾಸ ಇನೋಳಿ, ಗೋಪಾಲ್ ಶೆಟ್ಟಿ ಇನೋಳಿ ಕೊಪ್ಪಳ, ಶಿವಪ್ಪ ಪಜ್ಜಿಲ, ಸದಸ್ಯರು ಪ್ರಶಾಂತ್ ಆಳ್ವ ಇನೋಳಿ, ರಘುನಾಥ ರೈ ದುರ್ಗಾನಗರ, ಪ್ರಸಾದ್ ರೈ ತೇಂಬೂರು, ರವಿರೈ ಪಜ್ಜಿರ್, ಪೊಂಜಲಿನ ಸಮಿತಿ ಮರ್ಯಾದಿ ಗುರ್ಕಾರ್ದಿ ಲೀಲಾವತಿ ನಾಟ್ರಕೋಡಿ, ದೇವಸ್ಥಾನ ಭಜನಾ ಸಮಿತಿ, ಸೇವಾ ಸಮಿತಿ, ಪೊಂಜಲಿನ ಮಾತೃಮಂಡಳಿದ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು.
ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕುರ್ದು ದೇವೇರ್ನ ಇಂಬುಗು ಭಜನೆ ಎಡ್ಡೆ ಮಾರ್ಗ ಮಾತೆರ್ಲ ಸೇರಿದ ಭಜನೆ ಮಲ್ಪುನಗ ಸಮಾಜಕುಲ ಎಡ್ಡೆ ಆಪುಂಡು ದೇವಸ್ಥಾನದಲ್ಲಿ ಸಾನ್ನಿಧ್ಯ ಶಕ್ತಿ ಹೆಚ್ಚುಂಡು 48 ದಿನದ ಬಯ್ಯದ ಭಜನೆ ಪೊರ್ಲುಡು ನಡಪಡುಂದು ಎಡ್ಡೆಪ್ಪು ಬೈಕೆರು ನೆಚ್ಚಲ ಬಯ್ಯ ಆಜಿಡ್ದು ರಾತ್ರಿ ಎಣ್ಮ ಮುಟ್ಟ ಭಜನೆ ಫೆಬ್ರವರಿ 25 ಬಯ್ಯಗ ಕಟೀಲ್ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ 26 ಎಕ್ಕ ಭಜನೆ ಬಯ್ಯ ಆಜಿಕ್ ಪಜಿರು ಗೋವನಿತಾಶ್ರಯ ಹಿಡಿದು ದೇವಸ್ಥಾನಕ್ಕೂ ಪಾದಯಾತ್ರೆ 27 ಕಾಂಡೆ ಎಕ್ಕ ಭಜನೆದ ಮಂಗಲ ಮಧ್ಯಾಹ್ನ ಮಾಪೂಜೆ ಮಲ್ಲಮಟ್ಟದ ನುಪ್ಪು ಪ್ರಸಾದ ದಿವಂದೇರು. ನರಾಯಿಪುರ వచ్చిన భారీ మహిమద చాగే ఏమవుతుంది ఏర్ల ఇక్కడ గ్రామ దేవస్థానం శ్రీని దేవస్థానం గ్రామంలో ಶಾಲೆ ఇప్పుడు పుల్లి ನಾವು ದಿನ 5-10 ನಿಮಿಷ ಇದಕ್ಕೆ ಯೋಚನೆ ಒಂದು 10 ದಿನ ಬರ್ತದೆ ಜಾಗೆ ಫುಲ್ಲು లేదు ಅವರು ಒಂದು 5 ನಿಮಿಷ 10 ನಿಮಿಷ ఇక్కడ ಗ್ರಾಮ ದೇವಸ್ಥಾನ ಶ್ರೀನಿ ದೇವಸ್ಥಾನ ಗ್ರಾಮ ದೈವ ಅದನ್ನು ಗುಪ್ತದ ಬಾರಿಗೆ ಧರ್ಮ ಚಾವಟಿದ ಪರಿಸರದ ನೈವೇದ್ಯ ಇಲ್ಲದ ಐದಪ್ಪಗೆ ಪೂರ ಗ್ರಾಮದ ಶಾಲೆಗಳ ಬಗ್ಗೆ ಈಗ ಅಲ್ಪ ಒಂದು 10 ನಿಮಿಷ ದೇವಸ್ಥಾನ ಬರ್ತದೆ ದೇವಸ್ಥಾನದಲ್ಲಿ ಒಂದು 10 ನಿಮಿಷ ದಿನವೂ ಬದುಕಲು ಯೋಚನೆ ಮಾಡ್ತೇವೆ ಈಗ ಸಾಧಿ ಎಡ್ಡೆ ಈ ಗಡ್ಡೆ ಬಲತಿಕ್ಕು ಈಗ ಪರಿವರ್ತನೆಗೆ ಕಾರಣ ನೀನು ಪೂರ ಮನೋಭಾವ ನೀನು ಪೂರ ಕರೆಕ್ಟ್ ಅವಳ ಅವಶ್ಯಕತೆ ಉಂಟು. ಭಾರತ್ ಫೌಂಡೇಶನ್ ನಿಲಿಟ್ ದೀವನ್ನ 7ನೇ ಆವೃತ್ತಿದ ಮಂಗಳೂರು ಸಾಹಿತ್ಯೋತ್ಸವ ಮಂಗಳೂರು ಲಿಟ್ ಫೆಸ್ಟ್ ಕುಡ್ಲದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಜನವರಿ 11-18 ನಡಪುನೊಂದು ಭಾರತ್ ಫೌಂಡೇಶನ್ ಟ್ರಸ್ಟಿ ಸುನಿಲ್ ಕುಲಕರ್ಣಿ ತಿಳಿಪಾದಿರು. ಭಾರತ್ ಫೌಂಡೇಶನ್ ಟ್ರಸ್ಟಿ ಸುನಿಲ್ ಕುಲಕರ್ಣಿ ಕುಡ್ಲಡು ಸುದ್ದಿ ಕೂಟುಡು ಪಾತಿರ್ದು ಭಾರತ್ ಫೌಂಡೇಶನ್ದ 7ನೇ ಆವೃತ್ತಿದ ಮಂಗಳೂರು ಸಾಹಿತ್ಯೋತ್ಸವ ಮಂಗಳೂರು ಲಿಟ್ ಫೆಸ್ಟ್ ಕುಡ್ಲದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಜನವರಿ 11-18 ಅಟೆಂಡ್ ಮಲ್ತದಂಡು ನಾಡ್ದ ಪುದರ್ಪೋಯಿ ಸಾಹಿತಿ ಡಾಕ್ಟರ್ SL ಭೈರಪ್ಪ ಕುಡ್ಲ ಲಿಟ್ ಫೆಸ್ಟ್ ಉದಿಪನ ಮಲ್ಪುವಿರಂದು ಪಂಡೇರು. ಕೇಂದ್ರ ಪೆಟ್ರೋಲಿಯಂ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ದುಂಬುದ ಗುಪ್ತಚರ ಮುಖ್ಯಸ್ಥರು ವಿಕ್ರಮ್ ಸೂದ್ ಶತಾವಧಾನಿ ಡಾಕ್ಟರ್ R ಗಣೇಶ್ ದುಂಬುದ ಭಾರತ ರಾಜತಾಂತ್ರಿಕರು ಬೊಕ್ಕ ಲೇಖಕರು ದಿಲೀಪ್ ಸಿಂಗ್ ದುಂಬುದ ಪೊಲೀಸ್ ಅಧಿಕಾರಿ ಬೊಕ್ಕ ತಮಿಳುನಾಡು BJP ಗುರ್ಕಾರ್ಯರು K ಅಣ್ಣಮಲೈ ಇತಿಹಾಸಗಾರರು ಬೊಕ್ಕ ಲೇಖಕರು ಡಾಕ್ಟರ್ ವಿಕ್ರಮ್ ಸಂಪತ್ JNU ಒತ್ತು ಕುಲಪತಿ ಡಾಕ್ಟರ್ ಶಾಂತಿಶ್ರೀ ದುಲಿಪಡಿ ಪಂಡಿತ್ ಸ್ವಾಮಿ ಮಹಾಮಿಧಾನಂದ ಮಿಥಿಕ್ ಸೊಸೈಟಿ ಗುರ್ಕಾರ್ಯರು V ನಾಗರಾಜ್ ಹಿಮಾಲಯ ಭೌಗೋಳಿಕ ರಾಜಕೀಯ ಎಡೆನ ತಿರಿನಾರ ಡಾಕ್ಟರ್ ಕ್ಲಾರ್ಡ್ ಆರ್ಪಿ ರಾಜಕೀಯ ವಿಜ್ಞಾನಿ ದುಂಬುದ ಸಂಸದರು ಡಾಕ್ಟರ್ ವಿನಯ್ ಸಹಸ್ರಬುದ್ಧಿ ಸಂಸ್ಕೃತ ವಿಷಯ ರಚನೆಗಾರರು ಸಮಸ್ತಿ ಗುಬ್ಬಿ ಸಂಸ್ಕೃತ ವಿದ್ವಾಂಸರು ಬೊಕ್ಕ ಲೇಖಕರು ಡಾಕ್ಟರ್ HR ವಿಶ್ವಾಸ್ ಸೃಜನಾತ್ಮಕ ಶಿಕ್ಷಕಿ ವಂದನಾ ರೈ ಅಜಿಪೊಡ್ದು ಹೆಚ್ಚ ಜನ ಭಾಷಾ ತಜ್ಞರು ಹಿರಿಯ ಸಾಹಿತಿಲು ಲೇಖಕರು ಲೇಖಕರಾದ ಮೂಡೊಂದು ಉಪ್ಪನಕ್ಲು ಕಬಿಕ್ಲು ಪದಪನ್ಪನಕ್ಲು ಪಾಲ್ದೆತುನ್ವಿರಿಂದ ಕುಲಕರ್ಣಿ ಪಂಡೇರು. ಟ್ರಸ್ಟಿ ಶ್ರೀ ರಾಜಗುಡಿ ಪಾತಿರ್ದು ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಸಾಮರ್ಥ್ಯ ಅಭಿವೃದ್ಧಿ ಆಯೋಗದ ಸದಸ್ಯರು ಡಾಕ್ಟರ್ R ಬಾಲಸುಬ್ರಹ್ಮಣ್ಯರಿಗೆ ಲಿಟ್ ಫೆಸ್ಟ್ ಮರ್ಯಾದೆ ಮಲ್ತದು ಪ್ರಶಸ್ತಿ ಕೊರಪುನೊಂದು ಪಂಡೇರು. 2 ದಿನದ ಚಿಂತನ ಮಂಥನದ ಉತ್ಸವಗಳು 14 ಬೂಕ್ಲು ಬಿಡುಗಡೆ ಆಪುನೊಂದು ಪಂಡೇರು. ಲಿಟ್ರೇಚರ್ ಅಂದರೆ ಕೇವಲ ಪುಸ್ತಕ ಮಾತ್ರ ಅಲ್ಲ, ಸಿನಿಮಾ, ಸಂಸ್ಕೃತಿ, ಕಲೆ ಇವುಗಳನ್ನೆಲ್ಲ ಒಳಗೊಂಡಂತೆ ಭಾರತ್ ಫೌಂಡೇಶನ್ನಲ್ಲಿ ಯೋಚನೆ ಆದ ಹಾಗೆ ಕಲೆಗೂ ಕೂಡ ನಾವು ಒಂದು ವಿಚಾರವನ್ನು ಇಟ್ಕೊಂಡು ಈಗ ನಮ್ಮ ಹಳೆಯ ಸಂಸ್ಕೃತಿಯ ಈ ಮಡಿಕೆ ಮಾಡುವಂಥದ್ದು ಅದು ಈ ಮುಂದಿನ ಜನರೇಷನ್ನಿಗೆ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ಮಡಿಕೆಯ ಒಂದು ಪ್ರಾತ್ಯಕ್ಷಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ತಾ ಇದ್ದೇವೆ. ಹಾಗೆ ಮಕ್ಕಳಿಗೂ ಕೂಡ ಹಾಡು ಮತ್ತು ಅವರ ನೃತ್ಯ ಅದಕ್ಕೆ ಸಂಬಂಧಪಟ್ಟಂತೆ ಹರಟೆಕಟ್ಟೆ ಅನ್ನುವಂತಹ ಜಾಗದಲ್ಲಿ ಮಕ್ಕಳಿಗೂ ಕೂಡ ಈ ಸಾಹಿತ್ಯದ ಮುಂದುವರಿಕೆ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ಆ ರೀತಿಯ ಒಂದು ಕಾರ್ಯಕ್ರಮ ಕೂಡ ಇರ್ತದೆ. ಆಮೇಲೆ ಸಾಹಿತ್ಯದ ಮೇಲೆ ಈ
ವಿದ್ಯಾರ್ಥಿಗಳಿಗೆ ಕ್ವಿಝನ್ನು ನಡೆಸಿದ್ವಿ. ಪ್ರೀ ಇವೆಂಟ್ ಆಗಿ ಬೇರೆ ಬೇರೆ ಕ್ವಿಝ್ಗಳು ನಡೆದಿದೆ. ಆ ಕ್ವಿಝಿನ ಅಂತಿಮ ಸುತ್ತಿನ ಏನು ಸ್ಪರ್ಧೆ ಇದೆ ಅದು ಕೂಡ ಈ ಬಾರಿ ನಡೀಲಿಕ್ಕಿದೆ. ಹಾಗೆ ಒಟ್ಟು ಈ ಬಾರಿಯ 7ನೇ ಆವೃತ್ತಿ ಹಿಂದಿಗಿಂತಲೂ ಅತ್ಯಂತ ಒಳ್ಳೆ ರೀತಿಯಲ್ಲಿ ತಯಾರಿಯಾಗಿದೆ. ಕುಡ್ಲದ ಡೊಂಗರಕೆರೆ ಶ್ರೀ ವೆಂಕಟರಮಣ ದೇವಸ್ಥಾನಡು ಶುಕ್ರವಾರ ವೈಕುಂಠ ಏಕಾದಶಿತ ಗೌಜಿ ನಡೆತೊಂದುಂಡು. ಪುಣ್ಯಕಾಂಡಿಡ್ದೆ ಊರ ಪರ ಊರ ಭಕ್ತರು ದೇವಸ್ಥಾನಗೂ ಬತ್ತದು ವೆಂಕಟರಮಣ ದೇವರನ ಇಂಬು ನಟೊಂಡೇರು. ವೈಕುಂಠ ಏಕಾದಶಿದ ಆಚರಣೆಗೆ ಶುಕ್ರವಾರ ಕುಳದ ಡೊಂಗರಕೆರೆ ಶ್ರೀ ವೆಂಕಟರಮಣ ದೇವಸ್ಥಾನ ಸಜ್ಜಾದಿತ್ತಂಡು. ಪುಣ್ಯಕಾಂಡಿಡ್ದೆ ಭಕ್ತರು ವೆಂಕಟರಮಣ ದೇವರಿನ ತೂದು ಇಂಬು ನಟ್ಟೊಂದೇರು. ದೇವಸ್ಥಾನ ಬೊಕ್ಕ ದೇವರಿನ ಭಾರಿ ಪೊರ್ಲುಡು ಸಿಂಗಾರ ಮಲ್ತದಿತ್ತೇರು. ತೋರಣ ಕಟ್ಟದು ಬಗೆ ಬಗೆತ ಪೂ ಬೊಕ್ಕ ಬೂರ್ಲೆಡು ಸಿಂಗಾರ ಮಲ್ತದಿತ್ತಂಡು. ಕರೆನ 10 ವರ್ಷಲೆಡ್ದು ಡೊಂಗರಕೆರೆ ಶ್ರೀ ವೆಂಕಟರಮಣ ದೇವಸ್ಥಾನಡು ವೈಕುಂಠ ಏಕಾದಶಿನ ಗೌಜಿಡು ಆಚರಣೆ ಮಲ್ತೊಂದು ಬೈದೇರು. ದೇವಸ್ಥಾನದ ರಥಬೀದಿ ಭಾರಿ ಸಿಂಗಾರ ಆದಿತ್ತಂಡು. ಪೂತು ಸಿಂಗಾರದ ನಡುಟು ಮಾಮಲ್ಲ ಆಕಾರದ ಪಾಂತೆ ಒಂಜನ ಸೃಷ್ಟಿ ಮಲ್ತದೇರು. ಪರಿಸರಗೂ ಒತ್ತು ಕೊರ್ದು ವೈಕುಂಠ ಏಕಾದಶಿ ಆಚರಣೆ ನಡತೊಂದುಂಡು. ಪಚ್ಚೆ ದೈಕ್ಲೆಡ್ದು ದೇವಸ್ಥಾನ ಸಿಂಗಾರ ಮಲ್ತದೇರು. ಒಂದೇ ಕಾದು ಕರಿನ 2 ತಿಂಗೊಳ್ಳು ಮುಲ್ಪದ ಪುಂಜಲನ ಕೂಟ ಪುಣೆ ಹೊಂದಿತ್ತಂಡು. ತನ್ಕುಲೆ ಬಿತ್ತದು ಬುಲೆದು ಅವೇನು ಕಪ್ಪಲಿಡು ದಿಂಜಾದೇರು. ವೈಕುಂಠ ಏಕಾದಶಿಗೆ ಬರ್ಪುನ ಭಕ್ತರಿಗೆ ಈ ದೈಕ್ಲಿನ ಪಟ್ಟದು ಪರಿಸರದ ಉರಿಪುಗೂ ವಿಶೇಷ ಕೊಡುಗೆ ಕೊರಿಯರ ನಿಗಂಟು ಮಲ್ತದೇರು. ಡೊಂಗರಕೆರೆ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರರು ಬಿ ಪ್ರವೀಣ್ ಶೇಟ್ ನಾಗವೇಕರ್ ಬೋಳಾರ ಈ ವೈಕುಂಠ ಏಕಾದಶಿ ಆಚರಣೆ ಬಗೆಟ್ಟು ಪಾತಿರದು. ಇನ್ನಿದ ವಿಶೇಷ ದಿನ ದೇವರೇನು ತುಂಡ ಜನ್ಮ ಜನ್ಮಾಂತರದ ಪಾಪ ಪರಿಹಾರ ಆಪಂಡು ನಮ್ಮ ಜೀವನಗೂ ಮೋಕ್ಷ ತಿಕ್ಕುನು ಒಂದು ಪಂಡೇರು. ಮನುಷ್ಯ ಪಾರ್ಥ ಸರ್ವಶಃ ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಡೊಂಗರಕೆರೆ ವೆಂಕಟರಮಣ ದೇವಸ್ಥಾನ ಮಂಗಳೂರು. ಈ ಡೊಂಗರಕೆರೆ ದೇವಸ್ಥಾನದಲ್ಲಿ ಮೊದಲಿಂದಲೂ ವೈಕುಂಠ ಏಕಾದಶಿ ಕಾರ್ಯಕ್ರಮ ದೇವಸ್ಥಾನದಲ್ಲಿ ನಡೀತಾ ಇತ್ತು. ಇತ್ತೀಚಿನ 6-7 ವರ್ಷದಿಂದ ನಾವು ಅಲಂಕಾರಯುಕ್ತವಾದ ವೈಕುಂಠ ಏಕಾದಶಿ ಪ್ರಾರಂಭ ಮಾಡಿದ್ದೇವೆ. ಆದ್ದರಿಂದ ಆ ದೇವರು ನಮಗೆ ಸಂಪೂರ್ಣ ಸಹಕಾರ ಇಟ್ಟಿದ್ದಾರೆ. ವಿಷ್ಣುವು ಒಂದು ರಾಕ್ಷಸನ ಸಂಹಾರಕ್ಕೋಸ್ಕರ ಏಕಾದಶಿ ದೇವಿಯನ್ನು ಉಂಟು ಮಾಡಿ ಈ ರಾಕ್ಷಸನನ್ನು ಸಂಹರಿಸಲಿಕ್ಕೆ ಕಳಿಸಿದ್ದು. ಅವಳು ಅವನನ್ನು ಸಂಹಾರ ಮಾಡಿ ವಿಷ್ಣುವಿನ ಹತ್ರ ಬಂದು ಹೇಳಿದಾಗ ವಿಷ್ಣುವಿ ಸಂತೋಷದಿಂದ ನಿನಗೇನು ಬರಬೇಕು ಅಂತ ಕೇಳಿದ್ರಂತೆ. ಅದಕ್ಕೆ ಧನುರ್ಮಾಸದಲ್ಲಿ ಬರುವ ಏಕಾದಶಿ ಎಂದು ಯಾರು ವೆಂಕಟರಮಣ ದೇವರ ದರ್ಶನ ಇಡ್ತಾರೆ ಅವರದ್ದು ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗಿ ಅವರಿಗೆ ಮೋಕ್ಷ ಸಿಕ್ಕಬೇಕು ಅಂತ ಹೇಳ್ಕೊಂಡು ಅವಳು ವರ ಕೇಳಿದ್ಲು. ಅದಕ್ಕೆ ವಿಷ್ಣು ತಥಾಸ್ತು ಅಂತ ಹೇಳಿದ್ರಿಂದ ಈ ವೈಕುಂಠ ಏಕಾದಶಿಗೆ ಮುಕ್ಕೋಟಿ ವೈಕುಂಠ ಏಕಾದಶಿಯು ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿನ ವೈಕುಂಠ ದ್ವಾರ ಓಪನ್ ಆಗಿರ್ತದೆ. ಯಾಕಂತೇಳಿದರೆ ಮೋಕ್ಷ ಪ್ರಾಪ್ತಿಗಾಗಿ. ಆದ್ದರಿಂದ ಎಲ್ಲರೂ ಬಂದು ಇವತ್ತು ದೇವರ ದರ್ಶನ ಇಟ್ಟು ದೇವರ ಆಶೀರ್ವಾದನ ಪಡಿಬೇಕಂತೇಳಿ ನಾನು ಸಮಸ್ತ ಸಮಾಜ ಬಾಂಧವರಿಗೆ ಹಾಗೂ ಸಮಾಜದವರಿಗೆ ಎಲ್ಲರಿಗೂ ಸ್ವಾಗತ ಬಯಸ್ತೇನೆ. ಎಲ್ಲರೂ ಒಳ್ಳೆಯದಾಗಲಿ. ಕೃಷ್ಣಾರ್ಪಣಮಸ್ತು. ಜನವರಿ 14 ಐಟಿಸಿ ಮಿನಿ ಸಂಗೀತ ಸಮ್ಮೇಳನ ಕುಡ್ಲದ ಮಂಗಳದೇವಿ ರಾಮಕೃಷ್ಣ ಮಠಟು ನಡಪೆರೆ ಉಂಡೊಂದು ಚಿರಂತನ ಚಾರಿಟೇಬಲ್ ಟ್ರಸ್ಟ್ ಆಡಳಿತ ಟ್ರಸ್ಟಿ ಭಾರವಿ ದೇರಾಜೆ ಪಂತೇರೆ. ಚಿರಂತನ ಚಾರಿಟೇಬಲ್ ಟ್ರಸ್ಟ್ ಸುರತ್ಕಲ್ದ ಆಡಳಿತ ಟ್ರಸ್ಟಿ ಭಾರವಿ ದೇರಾಜೆ ಕುಡ್ಲಡು ಸುದ್ದಿಕೂಟುಡು ಪಾತೆರ್ದು ಕುಡ್ಲದ ಮಂಗಳದೇವಿ ರಾಮಕೃಷ್ಣ ಮಠಟು ಟ್ರಸ್ಟ್ದ ನೆಲೆಟು ಜನವರಿ 14 ಐಟಿಸಿ ಮಿನಿ ಸಂಗೀತ ಸಮ್ಮೇಳನ ದೀವೊಂದುಂಡು. ರಾಮಕೃಷ್ಣ ಮಠ ಸಪ್ತಕ ಸಂಸ್ಥೆ ಬೆಂಗಳೂರು ಬೊಕ ಕಲ್ಕತ್ತಾದ ITCSR ಸಂಸ್ಥೆದ ಜೊತೆ ಸೇರಿಗೆಡು ಈ ಸಮ್ಮೇಳನ ನಡಪೆರೆ ಉಂಡು ಒಂದು ಪಂಡೇರು. ಚಿರಂತನ ಚಾರಿಟೇಬಲ್ ಟ್ರಸ್ಟ್ ಪರಬೇರ್ನ ಆಶ್ರಮ ನಡಪಾವನೆತ ಒಟ್ಟುಗು ಬೇತೆ ಸೇವಾ ಕಾರ್ಯಕ್ರಮಗಳನ್ನು ನಡಪಾವನುಂಡು.
ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಯಲ್ಲಿ ನಡಪಾದುಂಡು. ದೇಶಪಿದೆ ದೇಶದ ಕಲಾವಿದರನ್ನು ಲೆಪ್ಪುಡಾದು ಅಕ್ಲೆಡ್ದು ಸಂಗೀತ ಕಾರ್ಯಕ್ರಮ ಕೊರ್ಪುನೆತ ಒಟ್ಟುಗು ಪಂಚಮದ ಇಂಚರ ಪನ್ಪುನ ಕಾರ್ಯಕ್ರಮವನ್ನು ಬುಡಂದೆ ನಡಪಾವೊಂದು ಬೈದೆನೆಂದು ಪಂಡೇರು. ಜನವರಿ 15 ಸ್ವಾಮಿ ವಿವೇಕಾನಂದರ್ನ ಜನ್ಮದಿನ ಆದಿತ್ಯದು ಅರನ ಪುಟ್ಟುನ ದಿನ ತಾನಿಯೇ ಐಟಿಸಿ ಮಿನಿ ಸಂಗೀತ ಸಮ್ಮೇಳನ ನಡಪುಂಡು. ಕಾಂಡೆ ಐಟಿಸಿ ಮಿನಿ ಸಮ್ಮೇಳನ ನಡಪೆರೆ ಇತ್ತದು ಮಧ್ಯಾಹ್ನದ ಬುಕ್ಕ ಪಂಚಮದ ಇಂಚರ ವಿವೇಕ ಸ್ಮೃತಿ ಕಾರ್ಯಕ್ರಮ ನಡಪುಂಡು. ಅಂತಾರಾಷ್ಟ್ರ ಮಟ್ಟದ ಕಲಾವಿದರು ಪಾಲ್ದೆತ್ತುವಿರೆಂದು ಭಾರವಿ ದೇರಾಜೆ ಮಾಹಿತಿ ಕೊರಿಯಿರು. ಬೆಳಗ್ಗೆ 9:50ಕ್ಕೆ ಸ್ವಾಮಿ ಜಿತಕಾಮಾನಂದಜಿ ಅವರಿಂದ ಹಾಗೂ ಸಂತೋಷ್ ಪೈ BASF ಹಾಗೂ ಕೆನರಾ ಬ್ಯಾಂಕಿನ ಉಮಾಶಂಕರ್ ಪ್ರಸಾದ್ ಅವರಿಂದ ದೀಪ ಪ್ರಜ್ವಲನೆಯಾಗಿ ಉದ್ಘಾಟನೆಗೊಂಡ ಕಾರ್ಯಕ್ರಮವು 10 ಗಂಟೆಯಿಂದ ಶತವಿಶಾ ಮುಖರ್ಜಿ ITCಯ ಕಲ್ಕತ್ತಾದವರು ಅವರ ಗಾಯನ ಕಚೇರಿಯೊಂದಿಗೆ ಆರಂಭವಾಗ್ತದೆ. ತದನಂತರ ಪಂಡಿತ್ ಅಜಯ್ ಚಕ್ರವರ್ತಿಯ ಶಿಷ್ಯರಾದ ಬ್ರಜೇಶ್ವರ್ ಮುಖರ್ಜಿ ಕಲ್ಕತ್ತಾ ಅವರ ಗಾಯನ ಕಾರ್ಯಕ್ರಮ ಇದೆ. ಮಧ್ಯಾಹ್ನ ಊಟದ ನಂತರ ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಪಂಡಿತ್ ಯಶವಂತಾಚಾರ್ಯ ಅಂತ ನಮ್ಮ ಆಶ್ರಮದ ವಾಸಿಯಾಗಿರ್ತಾರೆ ಅವರು, ಹಾಗೂ ಬಹಳ ಹೆಸರುವಾಸಿಯಾದ ದೇಶದಾದ್ಯಂತ ಈಗ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಕಲ್ಚರಲ್ ಪ್ರಮೋಷನ್, ಅದು ಹಿಂದೂಸ್ತಾನಿ ಸಂಗೀತದ ಪ್ರಮೋಷನ್ಗೆ ತುಂಬ ಕೆಲಸ ಮಾಡ್ತಾ ಇರುವ GS ಹೆಗಡೆ ಅವರಿಗೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮಂಜೇಶ್ವರ ತಾಲೂಕು ಕೂಳೂರು ಸಂತಡ್ಕದ ಶ್ರೀ ಅರಸು ಸಂಕಲ ದೈವಲಿನ ಮಾಡದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ಜನವರಿ 1922 ಮುಟ್ಟ ನಡಪುಂಡು. ಅಂಚನೆ 23-24 ವರ್ಷದ ಜಾತ್ರೆ ನಡಪಿರ ಉಂಡೊಂದು ಸಂತಡ್ಕ ಮಾಡದ ಪ್ರಕಟಣೆ ತಿರಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.